ವಿಟ್ಲ ಕನ್ಯಾನ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿ ಆತ್ಮಹತ್ಯೆ ಘಟನೆಯನ್ನು ಖಂಡಿಸಿ ಮತ್ತು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಸ್ವಯಂ ಪ್ರೇರಿತ ಬಂದ್ ಆಚರಿಸಿ ಕನ್ಯಾನ ಜಂಕ್ಷನ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕನ್ಯಾನದ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿ ಆತ್ಮಹತ್ಯೆ ಘಟನೆ ಖಂಡಿಸಿ ಮತ್ತು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಸ್ವಯಂ ಪ್ರೇರಿತ ಬಂದ್ ಆಚರಿಸಿ ಕನ್ಯಾನ ಜಂಕ್ಷನ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕನ್ಯಾನ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ಸಾಗಿ ಬಂದು ಕನ್ಯಾನ ಜಂಕ್ಷನ್ನ ರಸ್ತೆ ಮಧ್ಯೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಲಾಯಿತು. 3 ರಸ್ತೆಗಳಲ್ಲಿ ಸುಮಾರು 1 ಗಂಟೆಗಳ ಕಾಲ ವಾಹನ ಸಂಚಾರ ನಿಷೇಧಿಸಲಾಗಿತ್ತು. ಕೆಲವು ಅಂಗಡಿ ಮಾಲಕರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಬಂದ್ ಮಾಡಿ ಬೆಂಬಲ ನೀಡಿದರು. ವಿಟ್ಲ ಪೊಲೀಸ್ ಇನ್ಸ್ಪೆಕ್ಟರ್ ನಾಗರಾಜ್ HE ಅವರ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರು ಮಾತನಾಡಿ, ಬಾಲಕಿಯ ಕುಟುಂಬದ ಬಡತನವನ್ನು ಬಳಸಿಕೊಂಡು ದುರುಪಯೋಗ ಪಡಿಸಲಾಗಿದೆ. ಧರ್ಮ ಸಂರಕ್ಷಣೆಯ ವಿಚಾರದಲ್ಲಿ ಪ್ರತಿಯೊಬ್ಬರೂ ಜಾಗೃತರಾಗಬೇಕು. ಸನಾತನ ಹಿಂದೂ ಧರ್ಮದ ಪುನರುತ್ಥಾನ ಮಾಡುವ ಕಾರ್ಯಕ್ಕೆ ಕೈಜೋಡಿಸಬೇಕಾಗಿದೆ. ವಾಮ ಮಾರ್ಗಗಳ ವಿರುದ್ಧ ಪ್ರತಿಭಟನೆ ಆರಂಭವಾಗಿದ್ದು, ನ್ಯಾಯ ಸಿಗದೆ ಹೋದರೆ ತೀವ್ರವಾದ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಹೇಳಿದರು. ಮೇಲ್ನೋಟಕ್ಕೆ ಒಂದಷ್ಟು ಆತ್ಮಹತ್ಯೆ ಅಂತ ಕಂಡರೂ ಅದರ ಹಿಂದೆ ಇರುವಂಥ ಬೇರೆ ಬೇರೆ ವಿಚಾರಗಳನ್ನು ಗಮನಿಸಿದಾಗ ಇದರಲ್ಲಿ ಏನೋ ಒಂದು ರೀತಿಯ ಹೇಳ್ತಾರೆ ನೋಡಿ, ಇದರ ಬಗ್ಗೆ ವಶೀಕರಣವೋ ಇನ್ನಿತ್ಯಾದವೋ ಒಂದಷ್ಟು ವಾಮ ಮಾರ್ಗದಿಂದ ಬಳಸಿಕೊಳ್ಳುವಂಥದ್ದು ಅಷ್ಟು ಹಿತಕರವಲ್ಲ, ಇದು ಆರೋಗ್ಯಕರವಲ್ಲ, ಸಮಾಜದಲ್ಲಿ ಆರೋಗ್ಯವನ್ನು ಕೆಡಿಸುವಂಥ ಒಂದು ಕೃತ್ಯ ಅಂತ ಹೇಳ್ಬೋದು. ನಾವು ಆ ಮನೆಗೆ ಭೇಟಿ ಕೊಟ್ಟಿದ್ದೇವೆ. ಅವರನ್ನು ಮಾತಾಡಿಸಿದಾಗ ಕೇಳಿರುವಂಥ ಕೆಲವು ವಿಚಾರ ಸತ್ಯಾಂಶ ಹೊರಗೆ ಬರ್ತಾ ಇದೆ. ಯಾವತ್ತಾದರೂ ಈ ಮುಗ್ಧ ಮನಸ್ಸುಗಳಿಗೆ ನೋವು ಕೊಡಬಾರ್ದು, ಅದನ್ನು ಮುಗಿಸಬಾರ್ದು. ನಮ್ಮ ಹಿಂದೂಗಳಲ್ಲಿ ಇರುವಂಥದ್ದು ಏನು ಅಂತಂದರೆ ಒಂದು ಸರಳತನ ಇರ್ತದೆ, ತಾಳ್ಮೆ ಇರುತ್ತದೆ. ಅದನ್ನು ಪರೀಕ್ಷೆ ಮಾಡೋ ಹೊರಟ್ರೆ ಅದು ಬೆಂಕಿಯಾಗಿ ಮತ್ತೆ ಹೊರಗೆ ಬರೋದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಇದೇನೋ ಹೊಸತಲ್ಲ, ಅಲ್ಲಲ್ಲಿ ನಮಗೆ ಕಾಣುತ್ತಿರುವಂಥ ಘಟನೆಗಳು. ಇದರ ಬಗ್ಗೆ ಹೋರಾಟವನ್ನು ನಾವು ಮಾಡಬೇಕಾದವರೆಗೂ ಬಂತು ಅಂತ. ಮಾಣಿಲ ಶ್ರೀಧಾಮ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ನೀಡಿ, ಹಿಂದೂ ಜಾಗೃತಿಯ ನಿಟ್ಟಿನಲ್ಲಿ ಹಳ್ಳಿಗಳಲ್ಲಿ ಒಟ್ಟಾಗಬೇಕು. ಲವ್ ಜಿಹಾದ್, ಮತಾಂತರಗಳಂತಹ ಚಟುವಟಿಕೆಗಳನ್ನು ತಡೆಗಟ್ಟುವಲ್ಲಿ ಸರ್ಕಾರಗಳು ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಎಂದು ತಿಳಿಸಿದರು. ಆತ್ಮಿಕರ ಆ ಒಂದು ಸಾವು ಇಡೀ ಹಿಂದೂ ಸಮಾಜಕ್ಕೆ ನೋವು ತಂದಿದೆ. ಹಿಂದೂ ಸಮಾಜದಲ್ಲಿ ನ್ಯಾಯಯುತವಾದಂಥ ಬದುಕನ್ನು ಈ ದೇಶದಲ್ಲಿ ನಡೆಸ್ಕೊಳ್ಬೇಕು. ಇಂಥ ಮುಗ್ಧ ಜೀವಿಗಳನ್ನು ಬಲಿ ತೆಗೆದುಕೊಳ್ಳತಕ್ಕಂಥ ಲವ್ ಜಿಹಾದಿನಿಂದ ನಾವೆಲ್ಲರೂ ಸಂಘಟಿತರಾಗೋದು ಮಾತ್ರ ಅಲ್ಲ, ಅಂಥ ಮತೀಯವಾದಗಳನ್ನು ಈ ದೇಶದಲ್ಲಿ ಸೃಷ್ಟಿಸತಕ್ಕಂಥ ಮತ್ತು ಹಿಂದೂ ಸಮಾಜಕ್ಕೆ ಆಘಾತಕಾರಿ ಪರಿಣಾಮಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ದುಷ್ಟಶಕ್ತಿಗಳನ್ನು ನಿಗ್ರಹಿಸಬೇಕು ಅಂತಾದರೆ ಇಡೀ ಹಿಂದೂ ಸಮಾಜ ಇವತ್ತು ಒಗ್ಗಟ್ಟಾಗಿರಬೇಕು. ಯಾಕಂತೇಳಿದರೆ ಆತ್ಮಿಕಳ ಪರಿಸರದಲ್ಲಿ ಭಾಳಷ್ಟು ಜನ ಇವತ್ತು ಹಿಂದೂಗಳು ಇದ್ದರೂ ಇದು ಹೇಳುವಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ನಿರ್ಮಾಣ ಆಗಿದೆ. ನಾವೆಲ್ಲ ಎಚ್ಚರಗೊಳ್ಬೇಕು. ಇವತ್ತು ಈ ಪ್ರಕರಣ ಈ ಪ್ರದೇಶಕ್ಕೆ ಮಾತ್ರ ಅಲ್ಲ, ಹಳ್ಳಿಯಲ್ಲಿ ಕೂಡ ನಾವೆಲ್ಲ ಹಿಂದೂಗಳು ಸಂಘಟಿತರಾಗಬೇಕು. ಇಂಥ ದುಷ್ಟಶಕ್ತಿಗಳು ಎಲ್ಲೆಲ್ಲಿ ತಲೆ ಎತ್ತುತ್ತಾ ಇದೆಯೋ ಅದನ್ನು ನಾವೆಲ್ಲ ವಿರೋಧಿಸಿ ಬೇರೆ ಬೇರೆ ಭಾಗದಲ್ಲಿ ಆಗತಕ್ಕಂಥ ಈ ಪ್ರವೃತ್ತಿಯಿಂದ ನಮ್ಮ ಹೆಣ್ಣು ಮಕ್ಕಳನ್ನು, ಗೋವುಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಇವತ್ತು ಆತ್ಮಿಕಳಂಥ ಮುಗ್ಧ ಜೀವಿಯನ್ನು ನಾವು ಬಲಿ ಪಡೆದಿದ್ದೇವೆ. ಇದು ನಮ್ಮ ಇಡೀ ಹಿಂದೂ ಸಮಾಜದ ಒಂದು ಮಗು ನಷ್ಟ ಇಡೀ ಸಮಾಜಕ್ಕಿದೆ, ನಾವೆಲ್ಲ ಗಮನಿಸಬೇಕು. ಕಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರದ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿ ಆಶೀರ್ವಚನ ನೀಡಿ, ವಿಕೃತ ವಿಷಯಗಳ ಬಗ್ಗೆ ಮುಂಚಿತವಾಗಿಯೇ ಜಾಗೃತರಾಗುವ ಅನಿವಾರ್ಯತೆ ಇದೆ. ವಿಷ ಬೀಜಗಳನ್ನು ನಾಶ ಮಾಡುವ ಕಾರ್ಯವಾಗಬೇಕು. ಸಮಷ್ಟಿ ಶಕ್ತಿಯಿಂದ ಹೋರಾಟಕ್ಕೆ ಹೆಚ್ಚಿನ ಬಲ ಬರುತ್ತದೆ. ನಮ್ಮತನವನ್ನು ಉಳಿಸಿಕೊಳ್ಳುವ ಕಾರ್ಯ ನಡೆಯಬೇಕು ಎಂದು ಹೇಳಿದರು. ವೇದನೆ ಆಯಿತು. 14 ವರ್ಷದ ಯುವತಿ ಇಂಥ ಒಂದು ಬಲೆಗೆ ಸಿಕ್ಕಿದ್ದಾಳೆ ಅಂತ ಹೇಳಿದರೆ ಇದರ ಒಳಗೆ ಏನೋ ಒಂದು ವಿಷಯ ಇರಬಹುದು ಅಂತೇಳಿ ಅದಕ್ಕೆ ಬೇಕಾದಂಥ ವಿಷಯಗಳನ್ನು ಪರಿಹಾರಕ್ಕಾಗಿ ಕೊಟ್ಟಿದ್ದೇನೆ. ತದನಂತರ ಅವನ
ಆ ವಿಷಯಗಳಿಗೆಲ್ಲ ಅವನು ವಿರೋಧ ವ್ಯಕ್ತಪಡಿಸಿ ಎಲ್ಲ ವಿಷಯಗಳನ್ನು ಅವನು ಏನು ಮಾಡಿದ್ದಾನೆ, ಯಾವ ರೀತಿಯ ಕರ್ತವ್ಯಗಳನ್ನು ಎಸಗಿದ್ದಾನೆ ಎಂಬುದಾಗಿ ತಂದೆ ತಾಯಿಯಲ್ಲಿ ಅವಳು ಸೂಕ್ತವಾಗಿ ಹೇಳಿದ್ದಾಳೆ. ಹೇಳಿದ ನಂತರ ನಮ್ಮಲ್ಲಿ ಅವಳ ತಂದೆ ಬಂದು ಹೇಳಿದ್ದಾನೆ, ಅವಳು ಈಗ ಸರಿಯಾಗಿದ್ದಾಳೆ ಸ್ವಾಮೀಜಿ, ಅವಳ ಅದೇ ರೀತಿಯ ಜೀವನ ಅವಳು ಮುಂದುವರಿಯಲಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳಿ ದೇವರಲ್ಲಿ ಅಂತ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಟ್ಟಿದ್ದೇನೆ. ತದನಂತರದ ವಿಷಯಗಳು ಏನು ಅಂತ ಹೇಳಿದರೆ, ಪದೇ ಪದೇ ಅವಳಿಗೆ ಕಿರುಕುಳ ಕೊಡೋದಕ್ಕಾಗಿ ಬೇರೆ ಜನರ ಮುಖಾಂತರ ಅವಳ ಚಲನವಲನಗಳನ್ನು ನೋಡಿಕೊಂಡು ಯಾರು ಇಲ್ಲದ ವೇಳೆಯಲ್ಲಿ ಅವನು ಪ್ರವೇಶ ಮಾಡಿ ಇವಳನ್ನು ಬಲಾಯನ ಮಾಡಿಸುವುದಕ್ಕೆ ಅಥವಾ ಕರೆದುಕೊಂಡು ಹೋಗುವುದಕ್ಕೆ ಅವನು ಪ್ರಯತ್ನ ಮಾಡಿದಾಗ ಅವಳು ಒಪ್ಪಲಿಲ್ಲ. ನನ್ನ ಒಂದು ಊಹನೆ ಇದು, ನಾನು ನೋಡಲಿಲ್ಲ. ಒಪ್ಪದೇ ಇರುವಾಗ ಅವಳು ಬಲಾತ್ಕಾರ ಮಾಡಿದ. ಅವಳು ಅದಕ್ಕೆ ವಿರೋಧಿಸಿದಾಗ ಅವಳ ಕತ್ತು ಹಿಚ್ಚಿಗೆ ಅವನು ಸಾಯಿಸಿದ್ದಾನೆ ಅಂತೇಳಿ ಒಂದು ನನ್ನ ಅಭಿಪ್ರಾಯ ಕಾಣ್ತಾ ಇದೆ. ನಿಜವಾಗಿ ಆ ಪ್ರಕರಣವನ್ನು ನೋಡಿದರೆ ಇವರು ಶರಣ ಪಂಪುಯಲ್ಲಿ ನೋಡಿದ್ದಾರೆ, ಹೇಳಿದ್ದಾರೆ, ಅವರಿಗೆ ವಿಷಯ ಇಲ್ಲ. ಆದರೂ ಕೂಡ ಯಾರು ನೋಡಿದರೂ ಕೂಡ ಅದು ಅವಳು ಸ್ವಯಂ ಆತ್ಮಹತ್ಯೆ ಮಾಡಿದ್ದಲ್ಲ ಅಂತೇಳಿ ಲೋಕ ಹೇಳ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪುವೆಲ್ ಮಾತನಾಡಿ, ಕೃಷಿ ಕೆಲಸದ ಕಾರ್ಯ ನಿರ್ವಹಿಸುತ್ತಿದ್ದ ಕುಟುಂಬ ಬಡತನದಲ್ಲಿ ದಿನ ಕಳೆಯುತ್ತಿದ್ದರೂ ಪ್ರೀತಿಯ ನಾಟಕದ ಜೊತೆಗೆ ವಾಮಾಚಾರಕ್ಕೆ ಹೆಣ್ಣು ಮಗು ಬಲಿಯಾಗಿದೆ. ಲವ್ ಜಿಹಾದ್ ಅನ್ನು ಬುಡ ಸಹಿತ ಕೀಳಬೇಕು. ಆರೋಪಿ ಮುಸ್ಲಿಂ ಎಂಬ ಕಾರಣಕ್ಕೆ ಸಮುದಾಯದ ಮುಖಂಡರು ಮೌನವಾಗಿದ್ದಾರೆ. ಆತ್ಮಹತ್ಯೆಗೆ ನ್ಯಾಯ ಸಿಗಬೇಕೆಂದು ಆಗ್ರಹಿಸಿ ಕರೆ ನೀಡಿದ ಬಂದ್ಗೆ ಮುಸ್ಲಿಮರು ಬೆಂಬಲ ನೀಡದಿದ್ದಾಗ ಸಮುದಾಯದ ಮೇಲೆ ಅನುಮಾನಗಳು ಉಂಟಾಗುತ್ತಿದೆ. ದಲಿತ ಪರ ಹೋರಾಟ ಎಂದು ಬೊಗಳೆ ಬಿಡುವ ಎಸ್ಡಿಪಿಐ ಪಕ್ಷದ ಆನಂದ ಮಿತ್ತಬೈಲ್ ಹಾಗೂ ಭಾಸ್ಕರ್ ಪ್ರಸಾದ್ ಈಗ ಎಲ್ಲಿದ್ದಾರೆ? ಮುಸಲ್ಮಾನರ ಬಿರಿಯಾನಿ ತಿನ್ನಲು ಬೇಕಾಗಿ ಅವರ ಹಿಂದೆ ಬಿದ್ದಿದ್ದಾರೆ. ಹಿಂದೂ ಸಂಘಟನೆಯನ್ನ ಅವರು ದೂರುತ್ತಾರೆ, ಆದರೆ ನಮಗೆ ಬೇಸರವಿಲ್ಲ. ಆದರೆ ಆತ್ಮಿಕಾಳಿಗೆ ನ್ಯಾಯ ದೊರಕಿಸಿಕೊಡಲಿ ಎಂದ ಅವರು, ಮುಂದಿನ ದಿನಗಳ ಬಜರಂಗ ದಳದವರು ಇವರಿಗೆ ಚಪ್ಪಲಿಯಲ್ಲಿ ಹೊಡೆಯಲಿದ್ದಾರೆ ಎಂದು ಆರೋಪಿಸಿದ್ರು. ಶ್ರೇಷ್ಠವಾದಂಥ ಪರಂಪರೆ ನಮ್ದು, ಆದರೆ ನೀವೇನು ಮಾಡ್ತಾ ಇದ್ದೀರಿ? ನಮಗೆ ದೇಶದಲ್ಲಿ ಇಸ್ಲಾಮೇ ಮುಖ್ಯ, ಕುರಾನೇ ಮುಖ್ಯ, ಅದನ್ನು ಬಿಟ್ಟು ಯಾವುದೂ ಇಲ್ಲ. ಏನು ಬೇಕಾದರೂ ಮಾಡಲಿ ನಮ್ಮ ಮುಸಲ್ಮಾನ ಯುವಕರು, ನಾವು ಕಣ್ಣು ಮುಚ್ಚಿ ಕೂತ್ಕೊಳ್ತೀವಿ, ನಾವು ಬಾಯಿ ಮುಚ್ಚಿ ಕೂತ್ಕೊಳ್ತೀವಿ. ಇದೇನಾ ನಿಮ್ಮದು ನ್ಯಾಯ? ಇದೇನಾ ನಿಮ್ಮದು ಬದ್ಧತೆ? ಇವತ್ತು ಇದೇ ಭಾರತ ದೇಶದಲ್ಲಿ ಇದೇ ಇಲ್ಲಿಯ ನೀರು ಅನ್ನ ಕುಡಿದು ಇವತ್ತು ನಮ್ಮ ಸಮಾಜಕ್ಕೆ ದ್ರೋಹ ಬಗೆಯ್ತಾ ಇದ್ದೀರಾ, ಸಮಾಜಕ್ಕೆ ದ್ರೋಹ ಬಗೆಯ್ತಾ ಇದ್ದೀರಾ. ಯಾರಾದರೂ ಒಂದೇ ಒಂದು ಹೇಳಿಕೆಯಲ್ಲಿ ವಿಟ್ಲದಲ್ಲಿ ಯಾರಾದರೂ ಒಬ್ಬನು ಕೊಟ್ಟಿದ್ರೆ ಹೇಳಿ, ಹೌದು ಆತ್ಮಿಗಳಿಗೆ ಅನ್ಯಾಯ ಆಗಿದೆ, ಆ ಆರೋಪಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಯಾರಾದರೂ ಮಾತಾಡಿದಾರಾ? ಯಾರೂ ಮಾತಾಡಲಿಲ್ಲ. ಹೀಗಾಗಿ ನಮಗೆ ಇಡೀ ಮುಸಲ್ಮಾನ್ ಸಮುದಾಯ, ಮುಸಲ್ಮಾನ್ ಧಾರ್ಮಿಕ ಮುಖಂಡರು ಯಾರಿದ್ದಾರೆ ಅವರ ಮೇಲೆ ಎಲ್ಲರ ಮೇಲೆ ಸಂಶಯ ಇದೆ. ನೀವೇ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದೀರಿ. ಇದೇ ಮುಸಲ್ಮಾನ ಯುವಕರಿಗೆ ನೀವೇ ಚೂ ಬಿಟ್ಟು ಈ ರೀತಿಯ ಕೃತ್ಯಗಳನ್ನು ಮಾಡಲಿಕ್ಕೆ ನೀವು ಅವರಿಗೆ ಸಹಕಾರ ನೀಡ್ತಿದ್ದೀರಿ ಅಂತೇಳಿ ಒಂದು ಬಲವಾದಂಥ ಸಂಶಯ ಇವತ್ತು ವ್ಯಕ್ತ ಆಗ್ತಾ ಇದೆ ಬಂಧುಗಳೇ. ನನಗೆ ಆಶ್ಚರ್ಯ ಅಂದರೆ ದಲಿತ ಸಂಘಟನೆಗಳ ಮೌನ. ಅಂಬೇಡ್ಕರ್ ಬಗ್ಗೆ ಭಾರಿ ಗೌರವ, ಅದಕ್ಕೋಸ್ಕರ ಅಂಬೇಡ್ಕರ್ ಆರ್ಮಿ, ಭೀಮ್ ಆರ್ಮಿ, ದಲಿತ ಸಂಘರ್ಷ ಸಮಿತಿ ಅಥವಾ ಇನ್ಯಾವುದೋ ಹೆಸರುಗಳನ್ನು ಇಟ್ಟು ಯಾವುದೋ ಒಂದು ಉತ್ತರ ಪ್ರದೇಶದಲ್ಲಿ ಗೋವನ್ನು ಮಾರಿದಕ್ಕೆ ಯಾವುದೋ ಒಬ್ಬನ ಹತ್ಯೆ ಆಗುತ್ತೆ, ಮುಸಲ್ಮಾನ ಹತ್ಯೆ ಉತ್ತರ ಪ್ರದೇಶದಲ್ಲಿ, ಅದಕ್ಕೆ ಇಲ್ಲಿ ದಲಿತ ಸಂಘರ್ಷಗಳು ಪ್ರತಿಭಟನೆ ಮಾಡ್ತಾರೆ. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಮುಖಂಡರಾದ ಕೃಷ್ಣಪ್ಪ ಕಲ್ಲಡ್ಕ, ಗೋವರ್ಧನ, ಪದ್ಮನಾಭ ಕಟ್ಟೆ, ಲೋಕೇಶ್ ಗೌಡ ಕನ್ಯಾನ, ಕೃಷ್ಣಪ್ಪ ಗೌಡ ಪಣೆಯಡ್ಕ, ಚಂದ್ರಹಾಸ ಕನ್ಯಾನ, ದಯಾನಂದ ಉಜಿರೆಮಾರು, ಲಿಂಗಪ್ಪ ಗೌಡ ಪನೆಯಡ್ಕ, ಶಿವಪ್ರಸಾದ್ ಶೆಟ್ಟಿ ಅನೆಯಾನಗುತ್ತು, ವಿಘ್ನೇಶ್ವರ ಭಟ್ ಅನೆಯಾಲ ಕೋಡಿ, ಕುಮಾರ್ ಭಟ್ ಬದಿಕ್ಕೋಡಿ, ಮನೋಜ್ ಕುಮಾರ್ ಬನಾರಿ, ಶ್ರೀಲತಾ ಮತ್ತಿತರರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.